ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಗ್ಸ್. ನಾನು ಅಂಗಡಿಗೆ ಹೋಗಿ ಬಂದೆ. ಈಗ ಅಡುಗೆ ಮಾಡುವ ಅಂತ ಇದ್ದೇನೆ. ಒಂದು ಪಾಯಸ ಮಾಡುವ, ಬನ್ನಿ ಹೋಗುವ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವಾ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಈಗ ನಾವು ಗೋಧಿ ಪಾಯಸ ಮಾಡುವ. ಅದಕ್ಕೆ 1 ಲೋಟ ಗೋಧಿನ ಇದಕ್ಕೆ ಹಾಕಿ ಕಡಿ ಮಾಡಿಕೊಳ್ಳುವ. ಈಗ ಕಡಿ ಆಯಿತು ನೋಡಿ. ಈಗ ಬೆಂದಿದೆ, ಅಂದರೆ ಕಡಿ ಮಾಡಿಕೊಂಡು ನೋಡಿ. ಈ ಚೊಂಬಲ್ಲಿ 1 ಚೊಂಬು ನೀರು ಹಾಕಿ, ಈ ಚೊಂಬಲ್ಲಿ 1 ಚೊಂಬು ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ. 1 ಸ್ಪೂನು ಸಕ್ಕರೆ ಸಣ್ಣ ಜಾರಿಗೆ ಹಾಕ್ಕೊಂಡು, ಮತ್ತು 3 ಏಲಕ್ಕಿ ಹಾಕ್ಕೊಂಡು ಅದನ್ನು ನಾವು ಮಿಕ್ಸಿ ರನ್ ಮಾಡಿ ಪುಡಿ ಮಾಡುವ. ನೋಡಿ, ಇದಕ್ಕೆ ಇಷ್ಟು ದೊಡ್ಡ ಬೆಲ್ಲ, ಅಂದರೆ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು. ನೋಡಿ, ಈಗ ಈ ಹಾಲನ್ನು, ಇದು ಅರ್ಧ ತೆಂಗಿನಕಾಯಿದ್ದು ಹಾಲು, ಇದು ಸೇರಿಸ್ಕೊಳ್ತೇನೆ. ಮತ್ತು ಇದು ಏಲಕ್ಕಿ ಪುಡಿ, ಇದನ್ನು ಸೇರಿಸ್ಕೊಳ್ತೇನೆ. ನೋಡಿ, ಪಾಯಸ ರೆಡಿ ಆಯಿತು. ನೋಡಿ, ಈಗ ಪಾಯಸ ರೆಡಿ ಆಯಿತು. ಅಂದರೆ ಗೋಧಿ ಪಾಯಸ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಫೈಬರ್ ಅಂಶ ಇರೋದ್ರಿಂದ ನಾನು ಫಸ್ಟಿಗೊಂದು ಗೋಧಿ ಪಾಯಸ ಮಾಡು ಅಂಥೇಳಿ ಮಾಡ್ತಾ ಇದ್ದೇನೆ. ಇದಕ್ಕೆ ಈಗ ನಾವು 1 ಚಮಚ ತುಪ್ಪವನ್ನು ಸೇರಿಸುವ. ಈಗ ನಮ್ಮ ಗೋಧಿ ಪಾಯಸ ಸವಿಯಲು ಸಿದ್ಧ.